ಇತ್ತೀಚೆಗೆ ನಿಧನರಾದ ಕಾಟಿಪಳ್ಳ ಇನ್ಫೆಂಟ್ ಮೇರಾ ಚರ್ಚ್ನ ಧರ್ಮಗುರು ವಂದನೀಯ ವಲೇರಿಯನ್ ಲೇವಿಸ್ ರವರಿಗೆ ಮಂಜೇಶ್ವರ ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ನ ಧರ್ಮಗುರು ವಂದನೀಯ ವಿನ್ಸೆಂಟ್ ಸೆಲ್ಡಾನಾ ಹಾಗೂ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಆರ್ ಲೇಡಿ ಆಫ್ ಮರ್ಸಿ ಚರ್ಚ್ನಲ್ಲಿ ಸುದೀರ್ಘವಾದ 7 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ ವಂದನೀಯ ವಲೇರಿಯನ್ ಲೇವಿಸ್ ರವರಿಗೆ ವಿಶೇಷವಾದ ಸ್ಥಾನಮಾನವಿದೆ. ದಿವಂಗತ ಆಂಟನಿ ಲೇವಿಸ್ ಹಾಗೂ ದಿವಂಗತ ಕ್ಯಾಥರಿನ್ ಲೋಬೋ ರವರ 11 ಮಕ್ಕಳ ಪೈಕಿ 9ನೇ ಪುತ್ರನಾಗಿ 1966ರ ಮೇ ತಿಂಗಳು 12ರಂದು ಪುತ್ತೂರಿನಲ್ಲಿ ಹುಟ್ಟಿದರು. ಆ ಬಳಿಕ ಗುರುದೀಕ್ಷೆ ಪಡೆದ ನಂತರ ಸಹಾಯಕ ಗುರುಗಳಾಗಿ ಬಾರ್ಕೂರು, ವಾಮಂಜೂರು ಹಾಗೂ ಸೇಂಟ್ ಆಂಟನಿ ಆಶ್ರಮದ ಸಹಾಯಕ ನಿರ್ದೇಶಕರಾಗಿ ನಿಸ್ವಾರ್ಥ ಸೇವೆಯನ್ನ ನೀಡಿರುವ ವಂದನೀಯ ವಲೇರಿಯನ್ ಲೇವಿಸ್ ರವರು ಬಳಿಕ ಪ್ರಧಾನ ಗುರುಗಳಾಗಿ ಕೊಕ್ಕಡ, ಸುಳ್ಯ, ಮಂಜೇಶ್ವರ ಹಾಗೂ ಕಾಟಿಪಳ್ಳ ಚರ್ಚ್ಗಳಲ್ಲಿ ಸೇವೆಯನ್ನ ಸಲ್ಲಿಸಿ ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲರ ಮನವನ್ನು ಗೆದ್ದ ಒಬ್ಬ ವಿಶೇಷ ವ್ಯಕ್ತಿಯನ್ನು ಹೊಂದಿರುವ ಗುರುಗಳಾಗಿದ್ದಾರೆ. ಮಂಜೇಶ್ವರದ ಸಮಸ್ತ ನಾಡಿನ ಜನತೆಯೊಂದಿಗೆ ಇವರ ಬಾಂಧವ್ಯವು ಇವರು ಇಲ್ಲಿಂದ ವರ್ಗಾವಣೆಯಾಗಿ ಬೀಳ್ಕೊಡುವ ಸಂದರ್ಭದಲ್ಲಿ ನಾಡಿನ ಜನತೆ ಕಣ್ಣೀರಿನೊಂದಿಗೆ ಇವರಿಗೆ ವಿದಾಯವನ್ನ ನೀಡಿರುವುದು ಎಂದು ಮರೆಯಲು ಸಾಧ್ಯವಿಲ್ಲವೆಂಬುದಾಗಿ ಇಲ್ಲಿಯ ಸ್ಥಳೀಯರು ಹೇಳುತ್ತಿದ್ದಾರೆ. ಅದೇ ರೀತಿ ಮಂಜೇಶ್ವರ ಚರ್ಚ್ ಶಾಲೆಯ ಸಂಚಾಲಕರಾಗಿ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಮನವನ್ನೇ ಗೆದ್ದ ಮಹಾನ್ ವ್ಯಕ್ತಿಯಾಗಿದ್ದರು. ಮೃದು ಸ್ವಭಾವದ ಸದಾ ಹಸನ್ಮುಖಿ ವ್ಯಕ್ತಿಯಾಗಿರುವ ಇವರು ಧೀಮಂತ ನಾಯಕರು ಮಾತ್ರವಲ್ಲದೆ ಮೌಲ್ಯಯುತ ಆಡಳಿತ ಕೌಶಲ್ಯ ಹೊಂದಿರುವ ಇವರ ಗುಣಗಾನ ಮಾಡಲು ಪದಗಳೇ ಸಾಕಾಗಲಿಕ್ಕಿಲ್ಲವೆಂಬುದು ನಾಡಿನ ಜನತೆಯ ಹೇಳಿಕೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತದೆಯೋ ಆ ವ್ಯಕ್ತಿ ತನಗರಿವಿಲ್ಲದೆಯೇ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ಎಂಬುದನ್ನು ವಂದನೀಯ ಗುರು ವಲೇರಿಯನ್ ಲೇವಿಸ್ ರವರಲ್ಲಿ ಕಾಣಬಹುದಾಗಿತ್ತು. ವಂದನೀಯ ಗುರು ವಲೇರಿಯನ್ ಲೇವಿಸ್ ರವರ ಶ್ರದ್ಧಾಂಜಲಿ ಸಭೆಗೆ ಮಂಜೇಶ್ವರ ನಾಡಿನ ಸಮಸ್ತ ಬಾಂಧವರು ಆಗಮಿಸಿ ತಮ್ಮ ಒಡನಾಟದ ದಿನಗಳನ್ನು ಹಂಚಿಕೊಂಡಿದ್ದು ವಿಶೇಷವಾಗಿತ್ತು. ಇವರ ನಿಸ್ವಾರ್ಥ ಸೇವೆಯ ಫಲವಾಗಿ ಇಷ್ಟೊಂದು ಸುಂದರವಾದ ಎದ್ದು ಕಾಣುವಂತಹ ಮಂಜೇಶ್ವರ ಮರ್ಸಿ ಅಮ್ಮನವರ ಚರ್ಚ್ನ ಸೃಷ್ಟಿಕರ್ತ ಕೂಡ ಇವರೇ ಆಗಿದ್ದಾರೆ. 2016ರಲ್ಲಿ ಪ್ರಾರಂಭಗೊಂಡ ಈ ದೇವಾಲಯದ ಕೆಲಸವನ್ನು 2018 ಮೇ 22ರಂದು ದೇವಾಲಯದ ಉದ್ಘಾಟನೆಯೊಂದಿಗೆ ನಾಡಿನ ಜನತೆಗೆ ಲೋಕಾರ್ಪಣೆಗೊಳಿಸುವುದರಲ್ಲಿ ಯಶಸ್ಸು ಕಂಡ ವ್ಯಕ್ತಿಯಾಗಿದ್ದರು. ಈ ಬಗ್ಗೆ ಶ್ರದ್ಧಾಂಜಲಿ ಸಭೆಗೆ ನೇತೃತ್ವ ನೀಡಿದ ವಂದನೀಯ ಗುರು ಫಾದರ್ ವಿನ್ಸೆಂಟ್ ಸೆಲ್ಡಾನಾ ರವರು ಮಾತನಾಡಿ, ನಮ್ಮನ್ನು ಅಗಲಿದ ವಂದನೀಯ ಗುರು ವಲೇರಿಯನ್ ಲೇವಿಸ್ ರವರ ಶ್ರದ್ಧಾಂಜಲಿ ಸಭೆಗೆ ಮಂಜೇಶ್ವರದ ನಾಡಿನ ಸಮಸ್ತ ಜನತೆಯೇ ಆಗಮಿಸಿ ನಮನವನ್ನ ಸಲ್ಲಿಸಿದೆ. ವಲೇರಿಯನ್ ಲೇವಿಸ್ ರವರ ಸೇವೆಯನ್ನು ನಾಡಿನ ಜನತೆ ಎಂದೂ ಮರೆಯುವಂತಿಲ್ಲವೆಂಬುದನ್ನು ಇವತ್ತಿನ ಶ್ರದ್ಧಾಂಜಲಿ ಸಭೆ ತೋರಿಸಿಕೊಟ್ಟಿರುವುದಾಗಿ ಹೇಳಿ ಸೇರಿದವರೆಲ್ಲರಿಗೂ ಕೃತಜ್ಞತೆಯನ್ನ ಸಮರ್ಪಿಸಿ ಅಕಾಲಿಕ ನಿಧನದ ಬಗ್ಗೆ ಸಂತಾಪವನ್ನ ವ್ಯಕ್ತಪಡಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅವರು ಅರ್ಪಿಸಿದರು. ಶ್ರದ್ಧಾಂಜಲಿಯ ಕಾರ್ಯಕ್ರಮಕ್ಕೆ ನಮ್ಮ ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನ್ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ದಿವಂಗತ ವಂದನೀಯ ಗುರುಗಳಾದ ವಲೇರಿಯನ್ ಲೇವಿಸ್ ಅವರ ಸೇವೆಯ ಅವಧಿಯಲ್ಲಿ ಅನೇಕ ರಾಜಕೀಯ ನಾಯಕರು, ಸಮಾಜ ಸೇವಕರು, ಸರ್ಕಾರಿ ಅಧಿಕಾರಿಗಳು ತಮ್ಮ ಸಂಬಂಧವನ್ನು ಅವರೊಂದಿಗೆ ಬೆಳೆಸಿ ಈ ಪರಿಸರದ ಸಾಮರಸ್ಯವನ್ನು ಹೆಚ್ಚಿಸಲು ಶ್ರಮಿಸಿದ್ದಾರೆ. ನಮ್ಮ ಈ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಸಭೆಯ ಸದಸ್ಯರಾದ ಎ.ಕೆ.ಎಂ. ಅಶ್ರಫ್ ಅವರು ಕಾರಣಾಂತರಗಳಿಂದ ನಮ್ಮೊಂದಿಗಿಲ್ಲ, ಆದರೆ ಅವರು ತಮ್ಮ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿದ್ದಾರೆ. ಬಳಿಕ ಕಾಸರಗೋಡು ವಲಯ ಮುಖ್ಯಸ್ಥರಾಗಿರುವ ವಂದನೀಯ ಗುರು ಸ್ಟ್ಯಾನಿ ಪಿರೇರಾ ಮಾತನಾಡಿ, ನಮ್ಮನ್ನು ಅಗಲಿದ ವಂದನೀಯ ಗುರು ವಲೇರಿಯನ್ ಲೇವಿಸ್ ರವರ ಸೇವೆಯನ್ನು ವರ್ಣಿಸಲು ಅಸಾಧ್ಯ. ಇವರು ನಾಡಿನ ಜನತೆಯೊಂದಿಗೆ ಇಟ್ಟುಕೊಂಡಿದ್ದ ಆ ಬಾಂಧವ್ಯ ಇಂದಿನ ಶ್ರದ್ಧಾಂಜಲಿ ಸಭೆಯಲ್ಲಿ ಎದ್ದು ಕಂಡಿದೆ. ಅವರ ಅಕಾಲಿಕ ನಿಧನದ ಬಗ್ಗೆ ಸಂತಾಪವನ್ನ ವ್ಯಕ್ತಪಡಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅವರು ಅರ್ಪಿಸಿದರು. ಅವರ ಅನುಭವ, ಅವರ ವಲೇರಿಯನ್ ಲೇವಿಸ್ ಜೊತೆ ಅವರ ಒಡನಾಟ ಸ್ಮರಿಸಿ ಅವರು ಮಾತನಾಡಿದ್ದಾರೆ. ಬೈಬಲ್ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳಿದರು, ಮರಗಳ ಉತ್ಕೃಷ್ಟತೆಯನ್ನು ಹೇಗೆ ಕಂಡುಹಿಡಿಯುವುದು, ಅದರ ಫಲಗಳೇನು? ಇಟ್ ಶಾಲ್ ನೋ ದ ಟ್ರೀ ಬೈ ಇಟ್ಸ್ ಫ್ರೂಟ್ಸ್. ಅದು ವಲೇರಿಯನ್ ಅವರು ಇಲ್ಲಿದ್ದರು 7 ವರ್ಷ. ಅವರ 7 ವರ್ಷದ
ಸಾನ್ನಿಧ್ಯ 7 ವರ್ಷ ಇಲ್ಲಿ ಅವರು ಕಳೆದದ್ದು ಎಷ್ಟರ ಮಟ್ಟಿಗೆ ಫಲ ನೀಡಿದೆ ಅಂದರೆ, ಇಲ್ಲಿ ಚರ್ಚಿನ ಪ್ರತಿನಿಧಿಗಳಾಗಿ, ಊರಿನ ಪ್ರತಿನಿಧಿಗಳಾಗಿ, ಗ್ರಾಮ ಪಂಚಾಯತ್ ಪ್ರತಿನಿಧಿಗಳಾಗಿ ಹಲವಾರು ಮಂದಿ, ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ, ಸಾಧ್ಯವಿಲ್ಲ. ಆದರೆ ಅವರು ನುಡಿದ ಮಾತುಗಳಲ್ಲಿ ವಲೇರಿಯನ್ ಲೂಯಿಸ್ ರವರು ಒಂದು ಉತ್ತಮ ಫಲವನ್ನು ಕೊಡುವಂಥ ಮರವಾಗಿ ಇಲ್ಲಿ ಈ ಸ್ಥಳದಲ್ಲಿ ಅವರ ಕಾರ್ಯಕ್ಷೇತ್ರದಲ್ಲಿ ಪ್ರಭಾವವನ್ನು ಬೀರಿದೆ. ಬಳಿಕ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿರುವ ಜೀನ್ ಲವಿನಾ ಮೊಂತೇರೊ ಮಾತನಾಡಿ, ವಂದನೀಯ ಗುರು ವಲೇರಿಯನ್ ಲೂಯಿಸ್ ರವರು ಮಂಜೇಶ್ವರದ ನಾಡಿನ ಅಭಿವೃದ್ಧಿಯನ್ನೇ ಬಯಸಿದವರಾಗಿದ್ದರು. ಚರ್ಚ್ನ ಏಳಿಗೆಗೆ ಮಾತ್ರವಲ್ಲದೆ ಶಾಲೆಯ ಸಂಚಾಲಕರಾಗಿ ಇವರ ಸೇವೆ ಮಂಜೇಶ್ವರದ ಜನತೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಿದ ಮಹಾನುಭಾವರಾಗಿದ್ದರು. ಮಕ್ಕಳೊಂದಿಗೆ ಮಕ್ಕಳಾಗಿ, ಶಿಕ್ಷಕರೊಂದಿಗೆ ಶಿಕ್ಷಕರಾಗಿ, ಶಿಕ್ಷಕರ ಶಿಕ್ಷಕನಾಗಿರುವ ಏಸು ಕ್ರಿಸ್ತನ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿ ಅದರಂತೆಯೇ ತಮ್ಮ ಜೀವನವನ್ನು ಊರ್ಜಿತಗೊಳಿಸಿದ ಮಹಾನ್ ಶಿಕ್ಷಕರಾಗಿದ್ದರೆಂದು ಹೇಳಿ ಅಕಾಲಿಕ ನಿಧನದ ಬಗ್ಗೆ ಸಂತಾಪವನ್ನ ವ್ಯಕ್ತಪಡಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅವರು ಅರ್ಪಿಸಿದರು. ನಿಜವಾಗಿ ನಾವು ಸೇರಿದಂತ ಈ ಕಾರ್ಯ ಅತಿ ಗೌರವವನ್ನು ಕೊಡುವಂತಾಗಿದೆ. ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಂತಿದ್ದ ನಮ್ಮ ಫಾದರ್ ಪೂಜೆ ಸಲ್ಲಿಸುತ್ತಿರುವಂತಹ ಸಂದರ್ಭದಲ್ಲಿ ದೇವರಿಗೆ ಲೀನರಾದಂಥದ್ದು ನಿಜವಾಗಿಯೂ ಇದು ಎಲ್ರಿಗೂ ಇಂತಹ ಭಾಗ್ಯ ಎಲ್ರಿಗೂ ಒದಗಿ ಬರುವಂತಹದ್ದಲ್ಲ. ಅಂತ ಒಂದು ಒಳ್ಳೆಯ ವ್ಯಕ್ತಿ ಆದರೆ ಮಾತ್ರ ಇಂಥ ಒಂದು ಸಾವು ಎಲ್ರಿಗೂ ದೊರಕುವಂಥದ್ದಲ್ಲ, ಅಂತ ಒಂದು ವ್ಯಕ್ತಿಗೆ ಮಾತ್ರ ದೊರಕುವಂತಾಗುತ್ತೆ. ಇದಕ್ಕೆ ಕಾರಣ ಹೀಗೂ ಇದ್ದಿರ್ಬೋದು. ಅವರು ಕೇವಲ ಕೆಲವರಿಗೆ ಮಾತ್ರ ಗೌರವ ಕೊಡ್ತಾ ಇದ್ದದಂತಲ್ಲ, ದೇವರಿಗೆ ಮಾತ್ರ ಅವರು ದೇವರನ್ನು ಧ್ಯಾನಿಸ್ತಾ ಇದ್ದಂಥದ್ದು ಮಾತ್ರವಲ್ಲ, ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ಮಾತ್ರ ಅಲ್ಲ, ನಮ್ಮ ಮುಂದೆ ಇರುವಂಥ ಪ್ರತಿಯೊಂದು ವ್ಯಕ್ತಿಯನ್ನು ಸಮೇತ ದೇವರನ್ನು ಅವ್ರು ಕಾಣ್ತಾ ಇದ್ರು. ಅವರಿಗೆ ಅವರು ಗೌರವ ಕೊಡ್ತಾ ಇದ್ರು. ಅವರು ಹಿರಿಯರಾಗಿರ್ಬೋದು, ಬಡವರಾಗಿರ್ಬೋದು, ಬಲ್ಲಿಗರಾಗಿರ್ಬೋದು, ಅವ್ರು ಯಾವ ರೀತಿಯಲ್ಲೂ ಇರ್ಬೋದು, ಅವರಿಗೆ ಗೌರವವನ್ನು ಕೊಡ್ತಾ ಇದ್ರು. ಶ್ರದ್ಧಾಂಜಲಿ ಸಭೆಯಲ್ಲಿ ಚರ್ಚ್ ಉಪಾಧ್ಯಕ್ಷರಾಗಿರುವ ವಿಲ್ಫರ್ಡ್ ಡಿಸೋಜಾ, ಕಾರ್ಯದರ್ಶಿ ವೆರೋನಿಕಾ ಡಿಸೋಜಾ, ಚರ್ಚ್ ಪಾಲನಾ ಮಂಡಳಿ ಸದಸ್ಯರು, ಗುರಿಕರರು ಹಾಗೂ 9 ವಲಯದ ಪ್ರಮುಖ ಮುಖ್ಯಸ್ಥರು, ರಾಜಕೀಯ ನೇತರರಾದ ಕೆಆರ್ ಜಯಾನಂದ, ಹರ್ಷದ್ ವರ್ಕಾಡಿ, ಹರಿಶ್ಚಂದ್ರ ಮಂಜೇಶ್ವರ ಹಾಗೂ ವಿವಿಧ ರಾಜಕೀಯ, ಸಾಮಾಜಿಕ ಕ್ಷೇತ್ರದ ಹಾಗೂ ವಿವಿಧ ಸಂಘಟನೆಗಳ ನೇತರರು ಹಾಗೂ ಚರ್ಚ್ನ ಭಕ್ತಾದಿಗಳು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡರು. ರೇಮಾನ್ ವಿ4 ನ್ಯೂಸ್, ಮಂಜೇಶ್ವರ. ಕಾಂಚನಾ ಹ್ಯುಂಡೈ NH75 ಪಾಟೀಲ್ ಮಂಗಳೂರು. ಫೋನ್ ನಂಬರ್ 08242430 ಮೊಬೈಲ್ 9900144113. ನಿಯರ್ ದುರ್ಗಾಂಬಾ ಟೆಂಪಲ್, ತಡಂಬೈಲ್, ಸುರತ್ಕಲ್. ಫೋನ್ ನಂಬರ್ 6366933715. ಆಪೋಸಿಟ್ ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ದರ್ಬೆ, ಪುತ್ತೂರ್. ಮೊಬೈಲ್ 9740873450.